ಬಂಡೀಪುರ್ ಹೆರಿಟೇಜ್ ವಿಲೇಜ್ ರೆಸಾರ್ಟ್ ಬಹಳ ಅದ್ಭುತವಾದ ಒಂದು ಭವ್ಯವಾಗಿದೆ. ಈ ರೆಸಾರ್ಟು ಭಾಳ ಖುಷಿಯಾಯಿತು. ಅಂದರೆ ಈ ಜಾಗದಲ್ಲಿ ನಾನು ನೋಡಿರೋದು ಇದೇ ಫಸ್ಟು. ಬಹಳ ಸುಂದರವಾದ ಜಾಗ ಇದು. ಹತ್ತಿರದಲ್ಲೇ ಹಿಮಗೋಪಾಲ ಸ್ವಾಮಿ ಬೆಟ್ಟ ಇದೆ, ಆಮೇಲೆ ಇಲ್ಲೇ ಬಂಡೀಪುರ್ ಫಾರೆಸ್ಟ್ ಇದೆ. ಹಾಗಾಗಿ ಈ ಜಾಗದಲ್ಲಿ ಎಲ್ಲ ಕಡೆ ನಾನು ರೆಸಾರ್ಟ್ನಲ್ಲಿ ಈ ಭಾಗದಲ್ಲಿ ಅದು ವಿಶೇಷವಾಗಿ ಸ್ವಿಮ್ಮಿಂಗ್ ಪೂಲು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿಗೆ ಭಾಳ ಖುಷಿಯಾಗುತ್ತೆ. ಮಕ್ಕಳನ್ನ ಕರ್ಕೊಂಡು ಬನ್ನಿ. ರೂಮ್ಸ್ ಕೂಡ ಇದೆ, ಫ್ಯಾಮಿಲಿ ರೂಮ್ಸ್ ಇದೆ, ಸೂಟ್ ರೂಮ್ಸ್ ಇದೆ, ಭಾಳ ಚೆನ್ನಾಗಿದೆ. ನನಗೂ ಕೂಡ ಇಲ್ಲಿ ಬರಬೇಕು, ಇಲ್ಲಿ ಒಂದು 4 ದಿವಸ ಇರಬೇಕು ಅನ್ನಿಸ್ತಾ ಇದೆ. ಆದರೆ ನಾನು ಈ ಸರಿ ನಾನು ಮತ್ತು ನನ್ನ ಮಗ ಸೊಸೆ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜೊತೆಗೆ ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀನಿ. ನೀವು ಬನ್ನಿ. ಆಮೇಲೆ ಇಲ್ಲಿ ಬರೀ ವೆಜ್ ಅಲ್ಲ, ನಾನ್ ವೆಜ್ ಕೂಡ ಸಿಗ್ತದೆ. ಸಸ್ಯಾಹಾರಿ ಊಟ ಮತ್ತು ನಾನ್ ವೆಜ್ ಊಟ ಕೂಡ. ಅದರಲ್ಲೂ ಸ್ಪೆಷಲ್ಲಾಗಿ ಮಂಗಳೂರಿನ ಮೀನು ಊಟ ಸಿಗ್ತದೆ. ಎಲ್ಲ ಥರದ ಮೀನುಗಳನ್ನೂ ಕೂಡ ನೀವು ಇಲ್ಲಿ ರುಚಿ ನೋಡ್ಬೋದು. ಅದು ಮಂಗಳೂರಿನವರೇ ಇಲ್ಲಿ ರೆಸಾರ್ಟ್ ಮಾಡಿರೋದು ಅಂದಮೇಲೆ ಲೆಕ್ಕ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದರ ಮಾಲೀಕರು ವಾಸುದೇವ್ ಕಾಮತ್, ಪ್ರವೀಣ್ ಕುಮಾರ್ ಅತ್ತಾವರ್ ಇವರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದಾರೆ. ಬನ್ನಿ, ಒಮ್ಮೆ ಭೇಟಿ ಮಾಡಿ, ಬಹಳ ಖುಷಿ ಪಡ್ತೀರಾ. ನಮಸ್ಕಾರ.
ಕಾಮತ್ ವಿಲೇಜ್ ರಿಸಾರ್ಟ್ಸ್ ಮಾಡಲ್ಲ ಆಮೇಲೆ ಕಂಪನಿ ಸೆಕೆಂಡ್ ವೆಂಚರ್ ಮೈಸೂರು ಡಿವಿಷನ್ ಅಂತೂ ಫಸ್ಟ್ ವೆಂಚರ್ ಆಮಿ ಮಾಯಾಸ್ ಕಿಂಗ್ಸ್ ಕೋರ್ಟ್ म्हणू JLB रोडारी मैसूर अंतू सक्सेसफुली चालत लास्ट 2 वर्स चालत आसाची तुमगे सपोर्ट आमकां भरपूर मेळटा आसा तशीच आमगे सेकंड वेंचर हांगा बंडीपुरात आमी ओपन केल्लो आसा कामत विलेज रिसॉर्ट्स म्हणून अंत भितर हांगा स्टे आसा प्लस हांगा भोंवची करची पुरा तुमकां सफारी पुरा वेवस्था केल्लो आसा मागीर तुमी येवन हांगाची पुरा फेसिलिटीज यूज करून घेवका म्हूण हांव तुमगेल्या विनंती करून घेता हांगा आमगेले रिसॉर्ट येद्राक गोपाल स्वामी बेट्ट आसा हिमवंत गोपाल स्वामी म्हणून तुमी लायक जावन आशिल्ले बारीक पळोवचो आसता जाल्यार जागो आनी आनीक सायडान फॉरेस्ट आसा तुमकां फॉरेस्ट सफारी जमगारी चडवां पुरो लायक प्राणी पुरो पळोवचा पुरो मेळटा तशीच आमगे रिसॉर्टा भितर स्विमींग पूल आसा खेळच्या पुराणाचे वेवस्था आसा आनी लायक टायमपास रिलॅक्सिंग जावचें जाल्यार वेवस्था आसा आनी वेज सपरेट आसा नॉन वेज सपरेट आसा वेज आमगेले कामत उडपी कॅफे म्हणून सपरेट आसा नॉन वेज कुडला फिशलँड म्हणून एक सपरेट केल्लें आसा हॉटेल तुमी पुरो हांगा येवन घेवन लायक एंजॉय करता म्हणून विनंती करता ನನ್ನ ಹೆಸರು ಪ್ರವೀಣ್ ಕುಮಾರ್ ಅತ್ತಾವರ್ ಅಂತ ನಾನು NRI ಬಿಸ್ನೆಸ್ ಮ್ಯಾನ್ ನನ್ನ ಫ್ರೆಂಡ್ ಕಾಮತ್ ನಾವು ಇಬ್ಬರು ಕೂಡಿ ಒಂದು ಈ ಸ್ಥಳ ನೋಡಿದೆವು ಆ್ಯಕ್ಚುಲಿ ನಮ್ಮದು ಮ್ಯಾಂಗ್ಳೂರು ನಾವು ಇಷ್ಟು ದೂರ ಬರ್ತೇವೆ ಅಂತ ನೆನೆಸಲಿಲ್ಲ ಆ ದಿವಸ ಇದೇನೋ ಒಂದು ಋಣ ಬಂದ ಅಂತೇಳಿ ಇಲ್ಲಿ ಕರೆದುಕೊಂಡು ಬಂತು ನೋಡುವಾಗ ನೆಲೆ ಮಾಡಿ ಇಲ್ಲಿ ಒಂದು ಬಿಲ್ಡಿಂಗ್ ಮಾಡುವಂಥ ರೆಸಾರ್ಟ್ ಮಾಡುವಂಥ ಐಡಿಯಾ ಎಲ್ಲ ಮಾಡಿದೆವು ಶುರು ಮಾಡಿ ಈಗ 8 ತಿಂಗಳಲ್ಲಿ ಈ ರಿಸಾರ್ಟ್ ಮಾಡಿದೆವು ಇದರಲ್ಲಿ 30 ರೂಮ್ ಉಂಟು ಕಾಟೇಜ್ 10 ಕಾಟೇಜ್ 20 ರೂಮ್ಸು ಬಿಗ್ ರೂಮ್ ಇಟ್ ಈಸ್ 30 by 13 40 by 13 ಅಂತ ಉಂಟು ಎಲ್ಲ ಫೆಸಿಲಿಟಿ ಉಂಟು ಒಂದು ಸ್ಪೆಷಲ್ ರೂಮ್ ಉಂಟು ವಿತ್ ಡಬಲ್ ಬೆಡ್ರೂಮ್ ಆಗಿ ಫುಲ್ ಫ್ಯಾಮಿಲಿ ರೂಮ್ನಾಗೆ ಅದರ ನಂತರ ವೆಜಿಟೇರಿಯನ್ ರೆಸ್ಟೋರೆಂಟ್ ಉಂಟು ಕಂಪ್ಲೀಟ್ ವೆಜಿಟೇರಿಯನ್ ಸಪ್ರೇಟ್ಲಿ ಕಿಚನ್ ಸಪ್ರೇಟ್ ಎಲ್ಲ ಅದಕ್ಕೆ ನಾನ್ ವೆಜ್ಜಿಗೆ ಮತ್ತು ವೆಜ್ಜಿಗೆ ಟಚ್ ಇಲ್ಲ ನಾನ್ ವೆಜ್ ಸಪ್ರೇಟ್ ಉಂಟು ವಿತ್ ಬಾರ್ ಅಟ್ಯಾಚ್ಡ್ AC ಆ್ಯಸ್ ವೆಲ್ ಆಸ್ ನಾರ್ಮಲ್ಸ್ ಉಂಟು ಇಲ್ಲಿ ಮಾಡುವ ಅಂದಾಜು ಅಂದರೆ ಈ ಬಂಡೀಪುರದಲ್ಲಿ ಒಂದು ಕರೆಕ್ಟ್ ಲಕ್ಸುರಿ ಟೈಪ್ ರಿಸಾರ್ಟ್ಸ್ ಇಲ್ಲ ಅಂದರೆ ಇವರು ಮಾಡಲಿಕ್ಕೆ ಸಹ ಬಿಡಲಿಲ್ಲ ನಮ್ಮ ರಿಸಾರ್ಟ್ನ ನಂತರ 100 ಮೀಟರ್ ನಂತರ ಎಲ್ಲ ಫಾರೆಸ್ಟ್ ಏರಿಯಾ ಅವರಿಗೆ ಇನ್ನೂ ಯಾವುದು ಬಿಲ್ಡಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ ಇಲ್ಲಿಂದ ನೀವು ಸಫಾರಿಗೆ ತೆಗಿಬೋದು ಟ್ರ್ಯಾಕಿಂಗ್ ಮಾಡ್ಬೋದು ಹಿಮ್ಮತ್ ಗೋಪಾಲ್ ಸ್ವಾಮಿ ಒಂದು ಟೆಂಪಲ್ ಉಂಟು 12 ಕಿಲೋಮೀಟ್ರಲ್ಲಿ ಅಲ್ಲಿಗೆ ಟೂರ್ ಮಾಡ್ಬೋದು ಮತ್ತು ಸೈಕಲ್ ಟ್ರಿಪ್ಪು ನಾವು ಇನ್ನು ಹಿಂದೆ ಸ್ಪೋರ್ಟ್ಸ್ ನೆಟ್ ಹಾಕ್ತೇವೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿ ಮ್ಯಾಚ್ ಆಡಲಿಕ್ಕೆ ಸಿಸ್ಟಮ್ಸ್ ಮಾಡ್ತೇವೆ ಇನ್ನು ಫ್ಯೂಚರ್ 45 ಇಲ್ಲ ಹಿಂದೆ ಬರ್ತದೆ ವಾಕಿಂಗ್ ಟ್ರ್ಯಾಕ್ ಉಂಟು 2 ಕಿಲೋಮೀಟರ್ ಹಿಂದೆ ಟೋಟಲ್ ಏರಿಯಾ ಇದು 2 ಎಕರೆ 4 ಎಕರೆ ಹಿಂದೆ ಉಂಟು ಅದರಲ್ಲಿ 500 ಪ್ಲಾಂಟೇಶನ್ ಗಿಡ ಮಾಡಿದ್ದೀವಿ ಇನ್ನು 6 ತಿಂಗಳಲ್ಲಿ ಒಂದು ವಿಲೇಜಿನಾಗಿ ಆಗ್ತದೆ ಇದು ಎಲ್ಲರ ಸಹಕಾರದಿಂದ ನಾವೀಗ ಮುಂದೆ ಮಾಡುವಂಥ ಸ್ಥಿತಿಯಲ್ಲಿದ್ದೇವೆ ಎಲ್ಲರೂ ನೋಡಿ ಒಂದು ಭೇಟಿ ಮಾಡಿ ಲಗ್ಸುರಿ ಟೈಪ್ ಕೊಡ್ತಾ ಇದ್ದೇವೆ ಈ 100 ಕಿಲೋಮೀಟರ್ ರೇಡಿಯಸಲ್ಲಿ ಇಂಥ ಟೈಪದ ಒಂದು ರಿಸಾರ್ಟ್ಸ್ ಇಲ್ಲ ಇಷ್ಟೊಳಗೆ ಬರಲಿಲ್ಲ ನಾವು ಎಲ್ಲ ರಿಸಾರ್ಟ್ಸ್ಗೆ ವಿಸಿಟ್ ಮಾಡಿದ್ದೇವೆ ರಿಸಾರ್ಟ್ಸ್ ಉಂಟು ಸಾಧಾರಣ ರಿಸಾರ್ಟ್ಸು ಸಿಕ್ಕಾಪಟ್ಟೆ ಹಣ ತೆಗಿತಾರೆ ಇದು 5 ಸ್ಟಾರ್ನಾಗೆ ಮಾಡಿದ್ದೇವೆ ಒಂದು ಸಾರಿ ಭೇಟಿ ಮಾಡಿ ಊಟ ಈವನ್ ನಾನ್ ವೆಜ್ ನಾವು ಕುಡ್ಲಾ ಸ್ಟೈಲ್ ಮಾಡೋದು ಕುಡ್ಲಾ ಅಂದರೆ ತುಳುವಲ್ಲಿ ಕುಡ್ಲಾ ಕನ್ನಡದಲ್ಲಿ ಮಂಗಳೂರು ಅಂತ ಹೇಳ್ತಾರೆ ಮಂಗಳೂರಿಂದ ಫಿಶ್ ಎವ್ರಿ ಡೇ ಇಲ್ಲಿಗೆ ಬರ್ತದೆ ನಮ್ಮದು ಇನ್ನೂ ಒಂದು ಹೋಟೆಲ್ ಕಿಂಗ್ಸ್ ಕೋರ್ಟ್ ಅಂತ ಮಾಯಸ್ ಕಿಂಗ್ಸ್ ಕೋರ್ಟ್ ಅಂತ ಮೈಸೂರಲ್ಲಿ ಇಟ್ಟು ಒಟ್ಟಿಗೆ ಮೀನು ಅಲ್ಲಿಗೆ ಮತ್ತು ಇಲ್ಲಿಗೆ ಬರ್ತದೆ ವೆಜ್ಜಿನ ಸಪ್ರೇಟ್ ಕಿಚನ್ ಬಸ್ ಫೆಸಿಲಿಟಿಗೆ ಬಸ್ಸಿನವ್ರಿಗೆ ಫೆಸಿಲಿಟಿ ಈವನ್ ಬಸ್ಸಿನವ್ರು ಬಂದರೆ ಫ್ರೆಶ್ ಆಗಲಿಕ್ಕೆ ಬಾತ್ರೂಮ್ ಫೆಸಿಲಿಟೀಸ್ ಉಂಟು ಒಂದು ಮಿನಿಮಮ್ ರೇಟ್ ತೆಗೆದು ಬಾತ್ರೂಮ್ ಫೆಸಿಲಿಟೀಸ್ ಸಹ ಕೊಡ್ತೇವೆ